ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಇಂಡಸ್ಟ್ರೀಸ್. ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ವಿಶ್ವ ಇಂಡಸ್ಟ್ರೀಸ್ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ. ಇದು ಕರಾವಳಿಯ ಕೋಗಿಲೆಗಳ ಕಲರವ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿ ಜನ ಮನ್ನಣೆಯನ್ನು ಗಳಿಸಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಇದು. ಅವರ ಅದ್ಭುತ ಕಂಠಸಿರಿಯ ಮೂಲಕ ಬಂದಿರುವಂತಹ ಹಾಡುಗಳು ಮತ್ತು ಅವರ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಕರಾವಳಿಯ ಪ್ರಸಿದ್ಧ ಗಾಯಕಿ ಸುಷ್ಮಾ ಆಚಾರ್ಯ ಇವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೊಲ್ಪು ಮೂಡುಂಡುವೆ ಏಳೂರ್ದ ಗ್ರಾಮೊಡುವೆ ಬೊಲ್ಪು ಮೂಡುಂಡುವೆ ಏಳೂರ್ದ ಗ್ರಾಮೊಡುವೆ ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆನೆಯಾತಿ ಚಾಗಿಡೆ ಬೊಲ್ಪು ನಿರಿಕೆರಿತ ಭೂಮಿ ತಾರೆ ಬಾರಿ ಬುಳಿದ ಮಾದೇವಿನ ಬೊಲ್ಪುವೆ ಜಿನಸು ತಿನಸು ದಲ್ಪ ಕನಸಾಡ ಮನಸಾಡ ಮಾದೇವಿನ ಬೊಲ್ಪುವೆ ನಿರಿಕೆರಿತ ಭೂಮಿ ತಾರೆ ಬಾರಿ ಬುಳಿದ ಮಾದೇವಿನ ಬೊಲ್ಪುವೆ
ಲಕ್ಷ್ಮೀನ ಬೊಲ್ಪುವೆ ಬುಳ್ಳಿ ಬೊಲ್ಪು ಮೂಡುಂಡುವೆ ಏಳೂರ್ದ ಗ್ರಾಮುಡುವೆ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೆಲೆಯಾತಿ ಚಾಗಿಡೆ ಬೊಲ್ಪು ಮೂಡುಂಡುವೆ ಏಳೂರ್ದ ಗ್ರಾಮುಡುವೆ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೆಲೆಯಾತಿ ಚಾಗಿಡೆ ಬೊಲ್ಪು ಮೂಡುಂಡುವೆ. ಎಸ್, ಮೊದಲೇದಾಗಿ ಕೇಳಬೇಕಂತ ಹೇಳಿದ್ರೆ ನಿಮ್ಮ ಒಂದು ಸಂಗೀತದ ಪಯಣ ಯಾವ ರೀತಿ ಸ್ಟಾರ್ಟ್ ಆಯಿತು, ಯಾವ ರೀತಿ ಪ್ರಾರಂಭ ಆಯಿತು? ಲೈಕ್ ನಾನು ಲೈಕ್ ವಾಟ್ ಟು ಸೇ ಫ್ರಮ್ ದ ಬಿಗಿನಿಂಗ್ ಅಂದರೆ ಪ್ರೈಮರಿಯಲ್ಲಿ ಇರ್ತವೆ ನಾನು ತುಂಬ ಸಿಂಗಿಂಗ್ ಎಲ್ಲ ಮಾಡ್ತಾ ಇದ್ದೆ ಕಾಂಪಿಟೇಷನ್. ಬಟ್ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಅದು ನಿನಗೆ ಫಿಕ್ಸ್ ಪ್ರೈಸ್ ಅಂತ ಹೇಳ್ತಾ ಇದ್ರು ಫಸ್ಟಿಗೆ ನಾನು ಹೋಗೋ ಮುಂಚೆನೆ. ದಟ್ ಇಸ್ ಅ ಇನ್ಸ್ಪಿರೇಷನ್ ಅಂತ ಸಹ ಹೇಳ್ಬೋದು ನನಗೆ. ಓರೆಲ್ಸ್ ನನ್ನ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಫಸ್ಟ್ ಆಫ್ ಆಲ್ ಆಗಿ. ಎಂತಾದ್ರೂ ಇದ್ರೆ ಮನ್ಪು ಪ್ರತಿಯೊಂದು ವಿಷಯದಲ್ಲಿ ಕೂಡ ಹೋಗು ಮಾಡು ಆಗ್ತದೆ. ದಟ್ ಇಸ್ ಅ ವಿನ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಏನಾದ್ರೂ ಇನ್ಸ್ಪಿರೇಷನ್ ಆದ್ರೆ ಮಾತ್ರ ನಮ್ಗೆ ಸಹ ಮುಂದೆ ಖಂಡಿತ ಯಾರಾದ್ರೂ ನಮ್ಗೆ ಬೆನ್ನು ತೊಟ್ಟವ್ರು ಇದ್ದಾಗ ನಮ್ಗೆ ಇನ್ನಷ್ಟು ಆ ಕೆಲಸ ಮಾಡ್ಬೇಕು, ಅದನ್ನು ಮಾಡ್ಬೇಕು ಅನ್ನುವಂತಹ ಒಂದು ಹುಮ್ಮಸ್ ಬರ್ತದೆ. ಲೈಕ್ ಹಾಗೆ ಹೋಗಿ 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 ಅಂದ್ರೆ ಪ್ರೋಗ್ರಾಮ್ಗೆ ಫಸ್ಟ್ ಆಫ್ ಆಲ್ ಆಗಿ ನಮ್ದು ಒಂದು ಮನೆದ್ದು ಎಂತದ್ದು ಫಂಕ್ಷನ್ ಇತ್ತು, ಅವಾಗ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟದ್ದು. ಆಫ್ಟರ್ ದಟ್ ಆರ್ಟಿಸ್ಟ್ ಯೂಸ್ ಟು ಕಾಲ್ ಮಿ, ಲೈಕ್ ಅವರು ನನಗೆ ಪ್ರೋಗ್ರಾಮ್ಸ್ಗೆಲ್ಲ ಕರೀತಿದ್ರು, ಹಾಗೆ ಹೋಗ್ತಾ ಇದ್ದೆ. ಹಾಗೆ ಈ ರೀತಿ ನಿಮ್ಮ ಸಂಗೀತ ಪಯಣ ಸ್ಟಾರ್ಟ್ ಆಯ್ತು. ಸೊ ಸ್ಕೂಲಲ್ಲಿ ಇರುವಾಗ ಹಾಡ್ತಾ ಇದ್ರಿ ಅಂತ ಹೇಳಿದ್ರೆ ಯಾವ ಸ್ಕೂಲಲ್ಲಿ ಕಲ್ತದ್ದು ನೀವು? ಸ್ಕೂಲಲ್ಲಿ ಅಂತ ಹೇಳಿದ್ರೆ ನಮ್ದು ಹೆಬ್ರಿ. ನಾನು ಆಕ್ಚುಲಿ ನನ್ನ ಗಂಡನ ಮನೆ ಇಲ್ಲಿ ಉಡುಪಿ ಮೇಜರು, ಅಲ್ಲಿ ಹೆಬ್ರಿಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತದ್ದು. ಮತ್ತೆ ಲಾವ್ ಮಾಡಿರುವಂತದ್ದು ಅಲ್ವಾ? ನಿಮ್ಮ ಕ್ವಾಲಿಫಿಕೇಶನ್ ಬಂದು LLB, ರೈಟ್? ಆಮೇಲೆ ನಿಮ್ಗೆ ಸಿಂಗರ್ ಆಗ್ಬೇಕು ಅಂತ ಯಾಕೆ ಅನಿಸಿತು? ಸಿಂಗರ್ ಆಗ್ಬೇಕು ಅಂತ ಎಲ್ಲಿ ಸಹ ನನಗೆ ಇಟ್ಸ್ ನಾಟ್ ಅನ್ ಪ್ರೊಫೆಷನ್. ನನ್ನ ಪ್ರಕಾರ ಹೋದಾಗ ಅದು ನನ್ನ ಪ್ರೊಫೆಷನ್ ಅಲ್ಲ. ಬಿಕಾಸ್ ನಾನು ಅದನ್ನ ಚೂಸ್ ಮಾಡಿರುವಂತದ್ದು. ಅಂದ್ರೆ ಓಕೆ ಇರ್ಲಿ, ನಾನು ಒಂದೀಗ ಪ್ರೋಗ್ರಾಮ್ಗೆ ಹೋದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಅನ್ನ ನೋಡ್ತೇವೆ, ಪ್ಲೇಸಸ್ ಸಿಗ್ತದೆ ನೋಡ್ಲಿಕ್ಕೆ, ಹೊಸ ಹೊಸ ಸಾಂಗ್ಸ್ ಅನ್ನ ಮಾಡ್ತೇವೆ, ಸಿಂಗಿಂಗ್ ಅಲ್ಲಿ ಇಂಪ್ರೂವೈಸೇಷನ್ ಆಗ್ತದೆ. ದರ್ ಇಸ್ ತುಂಬಾ ಇರ್ತದೆ ಕಲಿಲಿಕ್ಕೆ, ತುಂಬಾ ಇರ್ತದೆ, ಸಿಂಗಿಂಗ್ ಅಲ್ಲಿ ಮುಗಿತು ಅಂತ ಇಲ್ಲ. ಹಾಗಾಗಿ ಆಗ್ಲಿಕ್ಕೆ ನಾನು ಚೂಸ್ ಮಾಡಿರುವಂತದ್ದು. ಮತ್ತೆ ಅದ್ರಲ್ಲಿ ಅಂತ ಹೇಳಿದ್ರೆ ನಾನು ಅದನ್ನು ಪ್ರೊಫೆಷನ್ ಆಗಿ ಸಹ ತಗೊಳ್ಳಿಲ್ಲ, ಲೈಕ್ ಜಸ್ಟ್ ಫಾರ್ ಕರ್ಟೆಸಿ ಆರ್ ಫ್ಯಾಂಟಸಿ ಅಂತ ಸಹ ನಾನು ತಗೊಳ್ಳಿಲ್ಲ. ಅಂದ್ರೆ ನನಗೆ ಬಂದ ಪ್ರೋಗ್ರಾಮ್ಸ್ ಅನ್ನ ನಾನು ಒಳ್ಳೆ ರೀತಿಯಲ್ಲಿ ಅಟೆಂಡ್ ಮಾಡ್ತಾ ಇದ್ದೇನೆ, ಟಿಲ್ ನಾವು ಅಟೆಂಡ್ ಮಾಡ್ತಾ ಇದ್ದೇನೆ. ಮಧುರ ಪಿಸುಮಾತಿಗೆ ಎದರ ತುಸು ಪ್ರೀತಿಗೆ ಇರುವಲ್ಲಿಯೂ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ.
ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ ಚೂರಾದೆ ಒಂದೇ ಭೇಟಿಗೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಒಂದೊಂದು ಕಡೆಗೆ ನಾವು ಹೋದಾಗ ಒಂದೊಂದು ಅನುಭವಗಳಾಗತ್ತೆ. ನೀವು ಹೇಳ್ತಾ ಇದ್ರೆ ಸಿಂಗಿಂಗ್ ಅಲ್ಲಿ ಇಂಪ್ರೂವೈಸೇಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಕಾರಣಗಳು. ಆದ್ರೆ ಏನಂತ ಹೇಳಿದ್ರೆ ಕಲಾವಿದರು ಅಥವಾ ಗಾಯಕರು ಅಂತ ಹೇಳಿದಾಗ ಎಲ್ಲಿಯೂ ಕೂಡ ಎಂಡ್ ಅನ್ನುವಂಥದ್ದೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ಒಂದು ಚಿಕ್ಕ ಕಾರ್ಯಕ್ರಮ ಆಗ್ಲಿ ದೊಡ್ಡ ಕಾರ್ಯಕ್ರಮ ಆಗ್ಲಿ ಅಲ್ಲಿ ಹೋದಾಗ ನಮ್ಗೆ ಮತ್ತೆ ಮತ್ತೆ ಏನೋ ಸಾಕಷ್ಟು ಅನುಭವಗಳು ನಮ್ಗೆ ದೊರೀತದೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಲೈಫಲ್ಲಿ ರೋಲ್ ಮಾಡೆಲ್ ಯಾರು? ರೋಲ್ ಮಾಡೆಲ್ ನಾ ಬಿಗಿನಿಂಗ್ ಆಗಿ ಹೇಳಿದೆ, ನನ್ನ ಅಮ್ಮ. ಅಂದ್ರೆ ಅವರೇ ನನಗೆ ಪ್ರತಿಯೊಂದಕ್ಕೆ ಸಹ, ಈಗ ಸಿಂಗಿಂಗ್ ಆಗಲಿ ಇವನನ್ನ ಎವ್ರಿ ಅಂದ್ರೆ ಡಿಫಿಕಲ್ಟ್ ಸಿಚುವೇಶನ್ಸ್ ವಾಟ್ ಎವರ್ ಇಟ್ ಮೇ ಕಮ್ಸ್, ಶಿ ಯೂಸ್ ಟು ಸ್ಟ್ಯಾಂಡ್ ವಿತ್ ಮೀ. ಅವರ ಅಮ್ಮವೇ ನನ್ನ ಹತ್ತಿರ ನಿಲ್ತಾ ಇದ್ರು. ಅಂದ್ರೆ ವಿ ಯೂಸ್ ಟು ಟಾಕ್ ಮದರ್ ಟಂಗ್ ಇಸ್ ತುಳು, ಸೊ ಪೋ ಮನ್ಪು ಆಪುಂಡು ದಾಲುಂದಾಪುಜಿ ಮನ್ಪು ಹಾಗೆ ಹೇಳಿ 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 ಅವರೇ ಬೆಂತಟ್ಟಿದ್ದು ಹೊರತು. ಮತ್ತೆ ಲೈಕ್ ನನ್ನ ಇಬ್ಬರು ಸಿಸ್ಟರ್ಸ್ ಇದ್ದಾರೆ, ಎವ್ರಿ ಒನ್ ಯೂಸ್ ಟು ಸಪೋರ್ಟ್ ಮೀ. ಹಾಗೆ ಹಾಗಾಗಿ ಮತ್ತೆ ನಿಮ್ಮ ಮನೆಯವರ ಸಪೋರ್ಟ್, ಈಗ ಅಪ್ಪನ ಸಪೋರ್ಟ್ ಯಾವ ರೀತಿ ಇತ್ತು? ಅಪ್ಪ ಫಸ್ಟ್ಗೆ ಸ್ವಲ್ಪ ರಿಜೆಕ್ಟ್ ಮಾಡ್ತಾ ಇದ್ರು, ದೆನ್ ಅವರಿಗೆ ಸಹ ಎನ್ನ ಮಗಳಿಗೆ ಇತಿ ಶೋಕ ಪನ್ಪ ಅವರಿಗೆ ಸಹ ಬಂದಿರ್ಬೋದು. ದೆನ್ ಅವರೇ ನನಗೆ ಕೆಲವೊಂದು ಪ್ರೋಗ್ರಾಮ್ಸ್ ಆಗಲಿ, ನಮ್ಮ ಬಾರ್ಕೂರ್ ಕಾಳಿಕಮ್ಮ ಟೆಂಪಲ್ ಫ್ಯಾಮಿಲಿದ್ದೆಲ್ಲ ಅವರೇ ಮಾತಾಡಿಸಿ ನನ್ನ ಮಗಳು ಮಾಡ್ತಾಳೆ ಹಾಗೆ ಹೀಗೆ ಎಲ್ಲ ಹೇಳಿ ಅವರು ಸಹ ಕೊಟ್ಟದ್ದು ಉಂಟು. ಹಾಗೆ ಆಕಾಶ ಭೂಮಿಯಿಂದ ಒಂದಾದಾಗಿದೆ, ನನ್ನ ಚೆಲುವು ಹೊಳೆದಂತೆ ಮಾಡಿದೆ. ಆಕಾಶ ಭೂಮಿಯಿಂದ ಒಂದಾದಾಗಿದೆ, ನನ್ನ ಚೆಲುವನ್ನು ಹೊಳೆದಂತೆ ಮಾಡಿದೆ. ತಂದಾನು ತಂದಾನು ತನುವೆಲ್ಲ ತಂದಾನು, ಚಂದಾನು ಚಂದಾನು ಚೆಲುವೆಲ್ಲ ಚಂದಾನು, ಮನಸ್ಸೆಲ್ಲ ಆಕಾಶ ಭೂಮಿ ಒಂದಾದ ಹಾಗಿದೆ, ನನ್ನ ಚಿಲುವನ್ನು ಹೊಂದಂತೆ ಮಾಡಿದೆ. ನಾ ಬರುವ ದಾರಿಯಲ್ಲಿ ಹೂ ಬಳುಕುತ್ತವರೋಣ, ನನ್ನ ಚಿಂತೆಯಾಗಿ ಅವು ಹಾಡಿಕೊಂಡು ಹಾಡಲು ನಾನು ಜೊತೆ ಜೊತೆಗೆ ಅರಳಿತು ಮನ ಒಳಗೊಳಗೆ. ನದಿಯಂತೆ ಹರಿಯುವೆನು, ಮಂಚಂತೆ ಮಿಸುಕುವೆನು, ತಿರುಗುವೆ ಭೂಮಿಯ ನೋಡಲು ಚಂದ್ರಮಗೆ ಹಾರುವೆನು. ಮನದಲ್ಲಿ ಮುಗಿಲು ಸೇರಿ ಭೂಮಿಗೆ ಚಾಚುವೆನು. ಆಕಾಶ ಭೂಮಿ ಒಂದಾದ ಹಾಗಿದೆ, ನನ್ನ ಚಿಲುವನ್ನು ಹೊಂದಂತೆ ಮಾಡಿದೆ.
ವಿಶ್ವ ಇಂಡಸ್ಟ್ರೀಸ್ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಇಂಡಸ್ಟ್ರೀಸ್. ನನ್ನ ಪ್ರೀತಿಯ ಹಾಡು. ವಿಶ್ವ ಇಂಡಸ್ಟ್ರೀಸ್ ಇಂಟರ್ಲಾಕ್ಸ್ ಅಂಡ್ ಸಾಲಿಡ್ ಬ್ಲಾಕ್ಸ್, ಇಂಟರ್ಲಾಕ್ ಪೇವರ್ಸ್, hollow blocks and cobble pavers. ವಿಶ್ವ ಇಂಡಸ್ಟ್ರೀಸ್, ಹೊನ್ನೆಕೋಡಿ, ಅಲೆವೂರ್ ಮಣಿಪಾಲ್ ರೋಡ್, ಅಲೆವೂರ್, ಉಡುಪಿ. 9845985411 919686569783. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಇಂಡಸ್ಟ್ರೀಸ್. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ವಿಶ್ವ ಇಂಡಸ್ಟ್ರೀಸ್ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಅದ್ಭುತ ಗಾಯಕಿಯಾದಂತಹ ಸುಷ್ಮಾ ಆಚಾರ್ಯ ಇವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಗು ಎಂದಿದೆ ಮಂಚಿನ ಬಿಂದು, ನಗು ಎಂದಿದೆ ಮಂಚಿನ ಬಿಂದು, ನಲಿ ಎಂದಿದೆ ಗಾಳಿ ಎಂದು, ನಗು ಎಂದಿದೆ ಮಂಚಿನ ಬಿಂದು. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿ ಈಗ ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರು ನೀ ಬೇಗ ಬಾಬಾ, ಹಾರಲು ಆಗದೆ ಸೋತಿರಲು ಬಾಳಿಗೆ ಗೆಳೆಯನು ಬೇಕಿರಲು ಬಯಸಿದೆ ಅರಸಿದಿರ ಜೊತೆಗಲಿನ ನನ್ನ ಸ್ನೇಹಿತರ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಹಾಡುವ ಬಾಬಾ ನದಿಯಲ್ಲಿ ಕೊಡುವುದು ಜಾಗ ಈಗ, ಕುಡಿಯುವ ಬಾಬಾ ಮಳೆ ಹರಿ ತರುವುದು ತಾಳ ನೀಳ, ಪ್ರಕೃತಿಯು ಬರೆದ ಕವನವಿದು ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು ಇಂಥ ಅನುಬಂಧ, ಇಂಥ
ಈಗ ಮದುವೆ ಆಗಿದ್ದೀರಿ, ಮ್ಯಾರಿಡ್ ಬೇರೆ, ಈಗ ಗಂಡನ ಸಪೋರ್ಟ್ ಯಾವ ರೀತಿ ಇದೆ? ವರ್ಷ ಏನು ಅದಕ್ಕೇನು ಅಬ್ಜೆಕ್ಷನ್ ಅಂತ ಎಂತ ಖಂಡಿತ ಹೌದು. ಒಬ್ಜೆಕ್ಷನ್ ಇದ್ದಾಗ ಖಂಡಿತ ಕಷ್ಟ ಆಗ್ತದೆ. ಕಲಾವಿದರಂತ ಹೇಳಿದ್ರೆ ಗಂಡನ ಕಡೆಯಿಂದ ರಿಸ್ಟ್ರಿಕ್ಷನ್ ಬಂದ್ರೆ ತುಂಬಾ ಕಷ್ಟ ಆಗ್ತದೆ ನಿಜ. ಯಾಕಂದ್ರೆ ನಮ್ಗೆ ಅದನ್ನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಖಂಡಿತ ಯಾರಿಗೇ ಆಗ್ಲಿ ಕಲಾವಿದರಂತ ಅವರ ಕಲೆ ಅಥವಾ ಅವರ ಕಲೆಯನ್ನು ತೋರಿಸ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದನ್ನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಯಾರಿಗೂ. ಹಾಗಿರುವಾಗ ಗಂಡನ ಸಪೋರ್ಟ್ ತುಂಬಾ ಮುಖ್ಯ. ಅದು ಕೂಡ ನೀವು ಹುಡುಗಿಯಾಗಿ ನೀವು ಈಗ ಬಾಲ್ಯದ ಜೀವನದ ಬಗ್ಗೆ ಮಾತಾಡ್ತಾ ಇದ್ರಿ. ಆಗ ನೀವು ಹೊರಗಡೆ ಈಗ ನೈಟ್ ಪ್ರೋಗ್ರಾಮ್ಸ್ ಅಂತ ಬಂದಾಗ ಮನೆಗೆ ಬರುವಾಗ ಲೇಟ್ ಆಗುತ್ತೆ ಖಂಡಿತವಾಗಿಯೂ. ಯಾಕಂತಂದ್ರೆ ನೈಟ್ ಅಂತ ಹೇಳಿದಾಗ ಇಷ್ಟೊತ್ತಾಗುತ್ತೆ ಅಂತ ಹೇಳಿದಾಗ 10 ಆಗ್ಬೋದು, 11 ಆಗ್ಬೋದು, 12 ಆಗ್ಬೋದು, 1 ಆಗ್ಬೋದು, 2 ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಸಮಯದಲ್ಲಿ ಮನೆಯವರ ಸಪೋರ್ಟ್ ಯಾವ ರೀತಿ ಇತ್ತು? ಅಂದ್ರೆ ನಾನು ಸಣ್ಣ ಇರ್ಬೇಕಾದ್ರೆ ಲೈಕ್ ಹೆಚ್ಚು ನೈಟ್ ಪ್ರೋಗ್ರಾಮ್ ರೇರ್ ಆಗಿ ಹೋಗ್ತಾ ಇದ್ದೆ, ನಿಯರ್ ಬೈ ಹೋಗ್ತಾ ಇದ್ದೆ. ಅಂದ್ರೆ ನನಗೆ ಸ್ಟಡೀಸ್ಗೆ ನಾನು ಎಫೆಕ್ಟ್ ಬೀಳಬಾರ್ದಲ್ಲ, ಹಾಗಾಗಿ ರೇರ್ ಆಗಿ ಹೋಗ್ತಾ ಇದ್ದೆ. ಬಟ್ ಸ್ಟಿಲ್ ಅಂತದ್ದು ಹೋದದ್ದು ಅಂತ ಇದ್ರೆ ಎಂತ ಅಂತದ್ದೇನು ಇರ್ಲಿಲ್ಲ. ಅಂದ್ರೆ ಅಮ್ಮ ಬಿಡು ಊರ್ಸೆಲ್ಲ ಓಪನ್ ಮಾಡ್ತಿದ್ರು, ಐಸ್ ಎಂಟರ್ ಹಾಗೆ. ಮತ್ತೆ ಯಾವ ರೀತಿ ಅಂದ್ರೆ ಅಂತ ಫುಲ್ ಕಂಪ್ಲೀಟ್ಲಿ ಯಾವ ರೀತಿ ಸಹ ನನಗೆ ಫೋರ್ಸ್ ಮಾಡ್ಲಿಲ್ಲ. ಸ್ಟಾಪ್ ಅನ್ಪು ಅದು ಇದು ಅಂತ ಹೇಳಿ ಹಾಗೆ ಎಂತ ಸಹ ಹೇಳಿಲ್ಲ. ಅಂತ ಒಂದು ಒತ್ತಡ ಎಂತ ಸಹ ನನ್ನ ಮೇಲೆ ಬೀಳಲಿಲ್ಲ. ಹಾಗಾಗಿ ಇಲ್ಲಿ ತನಕ ಈ ಜರ್ನಿ ಸ್ಟಾರ್ಟ್ ಆದದ್ದು ಎಷ್ಟು 5th ಸ್ಟ್ಯಾಂಡರ್ಡ್, ಇಲ್ಲಿ ತನಕ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. ಈಗ ಗಂಡ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅವರು ಕೂಡ ಲೈಕ್ ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಏನು ಸಹ ಇಲ್ಲ, ರಿಸ್ಟ್ರಿಕ್ಷನ್ಸ್ ಏನು ಕೂಡ ಇಲ್ಲ. ಅಂದ್ರೆ ಎಂತ ಹೇಳ್ತಾರೆ, ಪೋದುಬಲ ಜಾಗ್ರತೆ ಪೋದುಬಲ ನಿಮ್ಗೆ ಗೊತ್ತುಂಟು. ಇವನ್ ನಾವು ತುಂಬಾ ಸ್ಟೇಜ್ ಪ್ರೋಗ್ರಾಮ್ ನಾವು ಹಂಚಿಕೊಂಡು ಹೌದು ಖಂಡಿತ ಎಲ್ಲನಾಗಿ ಬರ್ತಾನೆ ಹೋಗ್ತಾರೆ, ಯಾರದ್ದು ಕಿರಿಕಿರಿ ಅಂತ ಸಹ ಇದಿಲ್ಲ. ಹಾಗಿರ್ಬೇಕಾದ್ರೆ ಎಂತ ಸಹ ನನ್ಗೆ ಇಲ್ಲಿ ತನಕ ಅಂತದ್ದೊಂದು ಎಫೆಕ್ಟ್ಸ್ ಏನು ನನ್ನ ಮೈಂಡ್ ಮೇಲೆ ಏನು ಬೀಳಲಿಲ್ಲ. ಬರ್ತೇವೆ ಹೋಗ್ತೇವೆ, ಪ್ರೋಗ್ರಾಮ್ ಅಲ್ಲಿ ಏನಾಯ್ತು ಅದಲ್ಲಿಗೆ ಮತ್ತೆ ಮನೆ ನಮ್ಮ ಅಸ್ತಿತ್ವವನ್ನು ಇಟ್ಕೊಂಡು ನಾವು ಹೊರಗೆ ಬರ್ತೇವೆ. ಹೌದು ಖಂಡಿತ. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಪ್ರಕಾರ ಒಬ್ಬ ಸಿಂಗರಿಗೆ ಏನು ಇರಬೇಕು ಅಥವಾ ನಿಮ್ಮ ಪ್ರಕಾರ ಒಬ್ಬ ಗಾಯಕರಿಗೆ ಏನು ತುಂಬಾ ಮುಖ್ಯ? ನನ್ನ ಪ್ರಕಾರ ಒಂದು ಗಾಯಕನಿಗೆ ಅಥವಾ ಗಾಯಕಿಗೆ ತುಂಬಾ ಮುಖ್ಯ ಅಂತ ಹೇಳಿದ್ರೆ ಹಿ ಶುಡ್ ಬಿ ಅ ಸಿಂಪಲ್ ಪರ್ಸನ್. ನಮ್ಮದಿಲ್ಲಿ ಮಂಗಳೂರು ಆಗ್ಲಿ ಉಡುಪಿ ಆಗ್ಲಿ ಓರಲ್ಸ್ ನಮ್ಮ ಕುಂದಾಪುರ ತನಕ ಹಿಡಿಯುವ ಇಲ್ಲಿ ಯಾರು ಸಹ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಚಿತ್ರ, SPB ಹಾಗೆ ಯಾರು ಸಹ ಇದಿಲ್ಲ. ಸೀರಿಯಸ್ಲಿ ಯಾವ ಸಹ ಅಷ್ಟು ಲೆವೆಲ್ ಅಲ್ಲಿ ಯಾರು ಸಹ ಇಲ್ಲ. ಅಂದ್ರೆ ಕೆಲವೊಂದು ಇದರಲ್ಲಿ ಏನಾಗ್ತದೆ ಹೇಳಿದ್ರೆ ನಾನು ನೋಡಿದ್ದು ಇದು ಮೇಡಮ್, ಲೈಕ್ ಅದೇಷ್ಟು ಲೈಕ್ ಡಿಮ್ಯಾಂಡ್ ಮಾಡುವಂಥದ್ದು ಅಂಥದ್ದೆಲ್ಲ ಇರ್ತದೆ. ಅಂಥದ್ದೆಲ್ಲ ಮಾಡದೆ ಒಂದು ಡೌನ್ ಟು ಅರ್ಥ ಆಗಿದ್ದುಕೊಂಡು ಪ್ರತಿಯೊಬ್ಬರು ನಮ್ಮ ಹಾಗೆ ಈಗ ಸಿಂಗಿಂಗ್ ಅನ್ನು ಅಂತ ಹೇಳುವಂಥದ್ದು ಎಲ್ಲರಿಗೆ ಬರುವಂತದ್ದಲ್ಲ. ಖಂಡಿತ ಗಾಡ್ ಗಿಫ್ಟೆಡ್. ಮನೆಯಲ್ಲಿ ಸಪೋರ್ಟ್ ಇದ್ರೆ ಅದೆಲ್ಲ ಇದ್ರೆ ಕರೆಕ್ಟ್ ಆಗಿ ಹೋಗ್ತದೆ. ಅದನ್ನು ಬಿಟ್ಟುಕೊಂಡು ನಾವು ಅವರ ಎದುರುಗಡೆ ದೊಡ್ಡ ಜನರಾಗಿ ಮಾಡಿಕೊಳ್ಳುವಂಥದ್ದು ಅದೆಲ್ಲ ಬೇಡ. ಅಂದ್ರೆ ಹಿ ಶುಡ್ ಬಿ ಅ ಸಿಂಪಲ್, ಕೈಂಡ್ ಹಾರ್ಟೆಡ್. ಹಾಗೆ ಇದ್ರೆ ಎಲ್ಲರಿಗೆ ಸಹ ಒಳ್ಳೇದು ಅಂತ. ಹಾಗೆ ಎಲ್ಲೂ ಜಿನಗಿರುವ ನೀರು, ಎಲ್ಲೂ ಝರಿಯಾಗಿ ಹರಿದು, ಎಲ್ಲೂ ಸಾಗರವ ಸೇರು ಪ್ರೀತಿ ನೀರು. ಎಲ್ಲೂ ರವಿ ಬರುವ ಸಮಯ, ಎಲ್ಲೂ ಹೊರಳು ಸರಸ, ಎಲ್ಲೂ ಚಿಲಿಪಿಲಿಯ ಹೂವು. ಮಂಜು ಹರಿವು ಆಗಿ ತೀಡಿರುವ ಪ್ರೇಮ, ಕೆಂಪಾದ ಕಿರಣ ತುಸಹಾಯ ಭೂಮಿ ಮುತ್ತಿಟ್ಟು ಕಿವಿಗೊಟ್ಟು ಪ್ರೇಮ. ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೋಗಿರಿದು ನಕ್ಕಂತ ನಗುವಲ್ಲಿ ಪ್ರೇಮ. ಹಚ್ಚ ಹಸಿರನ್ನು ತೋರಿ ಕಂಪಾಗಿ ಹೊರಗಲು ಪರಿಮಳವೇ ಹೊರರಾಗಿ ಪ್ರೇಮ. ದಿನ ಬೆಳಕಿನ ಸವಿಗನ ಸೊಗಡು ಚೀಕಾಡುವ ಇದು ಪ್ರೇಮ. ಹೊಸ ಲೋಕದಲ್ಲಿ
ನನ್ನನ್ನೇ ನಂಬಲಾಗದ ಸಂಗೀತದ ಅಲೆಯಲ್ಲಿ ತೇಲಿ ಹೋದಿನ ಕಾದಿದೆ ನವಿಲು ಕಾರ್ಮೋಡ ಬರಲು ಅರಳಲು ತನ್ನ ಗರಿಯು ಕಾಣಲು ಒಲವಿನ ರಂಗು ಕಾಣಲು ಎಲ್ಲೆಲ್ಲೋ ಜಾಜಿ ಮಲ್ಲೆ ಹೂವ ಸಾಲೆಯಲ್ಲಲ್ಲಿ ಒಲವಿನ ಮಾಲೆ ಕಂಪಲ್ಲಿ ಕಾವ್ಯದಲ್ಲಿ ಮೌನದಲ್ಲಿ ಮಾತಲ್ಲಿ ಅರಿಯದೆ ಪ್ರೇಮ ನಾನಿದೆ ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಜರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರಿ ಪ್ರೀತಿ ನೀರು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳು ಸರಸ ಎಲ್ಲೋ ಚಿಲಿಪಿಲಿಯ ಭಾವ ಮುಂಜಾನೆ ಮಂಜು ಭೂಮಿ ತಂಪಾಗಿದೆ ಇರುವ ಪ್ರೇಮ ಹಿಂಪಾದ ಕಿರಣ ತುಸು ಹಾಯಾಗಿ ಮುತ್ತಿಟ್ಟು ಕಿವಿಗೊಟ್ಟು ಪ್ರೇಮ ವಿಶ್ವ ಇಂಡಸ್ಟ್ರೀಸ್ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಇಂಡಸ್ಟ್ರೀಸ್. ನನ್ನ ಪ್ರೀತಿಯ ಹಾಡು. ವಿಶ್ವ ಇಂಡಸ್ಟ್ರೀಸ್ ಇಂಟರ್ಲಾಕ್ಸ್ ಅಂಡ್ ಸಾಲಿಡ್ ಬ್ಲಾಕ್ಸ್, ಇಂಟರ್ಲಾಕ್ ಪೇವರ್ಸ್, ಹಾಲೋ ಬ್ಲಾಕ್ಸ್ ಅಂಡ್ ಕಾಬಲ್ ಪೇವರ್ಸ್. ವಿಶ್ವ ಇಂಡಸ್ಟ್ರೀಸ್ ಹೊನ್ನೆಕೋಡಿ, ಅಲೆವೂರ್ ಮಣಿಪಾಲ್ ರೋಡ್, ಅಲೆವೂರ್, ಉಡುಪಿ. 9845985411 919686569783. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಇಂಡಸ್ಟ್ರೀಸ್. ನನ್ನ ಪ್ರೀತಿಯ ಹಾಡು. ಬೇರೆ ಯಾರು ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ ನನ್ನನ್ನು
ಮತ್ತೆ ಏನಂತ ಹೇಳಿದ್ರೆ ಇನ್ನೊಂದು ಅವಕಾಶಗಳು ಎಷ್ಟು ಮುಖ್ಯ? ಅವಕಾಶ ಹೇಳಿದ್ರೆ ತುಂಬಾನೇ ಮುಖ್ಯ. ಹಾ, ತುಂಬಾ ಹೇಳಿದ್ರೆ ಎಷ್ಟು ಸಿಕ್ಕಿದ್ರೆ ಸಹ ಎಂತ ಹೇಳ್ತಾರೆ, ಅದು ಇಟ್ಸ್ ನಾಟ್ ಇನಫ್ ಅಂತ ಹೇಳ್ಬೋದು. ಹೌದು ಹೌದು, ಖಂಡಿತ ಖಂಡಿತ. ಪ್ರತಿಯೊಂದು ಸಿಂಗರ್ಸ್ಗೆ ಕೂಡ ಅವಕಾಶ ಹೇಳೋದು ಅತ್ಯಂತ ಮುಖ್ಯ ಆಗ್ತದೆ. ಈಗ ಒಂದು ಅವಕಾಶ ಅಂತ ಹೇಳಿದ್ರೆ, ಈಗ ಒಂದು ಯಾರೋ ಒಬ್ರು ಲೈಕ್ ಈಗ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಹೌದು ಹೌದು. ನೋಡು ಒಂಜಿ ಎಂಕ್ ಬೋಡಾಯಿನ ಒಂಜಿ ಸ್ಟೇಜ್ ತಿಕ್ಕದಿಜ್ಜಿ ಪನ್ನಾಗ ಲೈಕ್ ಇತ ನಮ್ಮನೆ ಆನಾಗ ಒಂಜಿ ತೇರಣ ಸಿಂಗ್ ಮನ್ ಪೇರ್ಪಣ ಒಬ್ಬಿಯಸ್ಲಿ ನಮ್ಮ ಸ್ಟೇಜ್ ಬಿಡ್ದು ಕೊರ್ಪ. ಅಂಚಾದಿಪ್ಪನಾಗ ನಮ್ಮ ದಾದ ಬನ್ನಲಿ ಪ್ರತಿಯೊಂದು ಜನಕ್ಕೂ ಅವಕಾಶ ಪನ್ಪಿನ ಅವಾಗ ಅಕಲಿಗೆ ಅವು ದಾದ ಫೀಲ್ ಆಪುಡು. ಒಂಜಿ ಕೊರಿಯರ್ ಅತ್ತ ಅಕಲಿಗೆ ದಾದ ಹೆವನ್ ಲಕ ಫೀಲ್ ಆವು ಕೆಲ ಜನ. ಖಂಡಿತ ಖಂಡಿತ ಖಂಡಿತ. ಮತ್ತೊಂದು ಏನಂತ ಹೇಳಿದ್ರೆ, ತುಂಬಾ ಜನ ಆರ್ಟಿಸ್ಟ್ ಕಲಾವಿದರಿಗೆ ಯಾವತ್ತೂ ಹೇಳುವಂತದ್ದು, ಮೊದಲ ಬಾರಿ ಅವಕಾಶ ಕೊಟ್ಟವರನ್ನು ಎಂದಿಗೂ ಮರೆಯುವುದಿಲ್ಲ, ಯಾರೇ ಕೂಡ ಆಗ್ಲಿ. ಖಂಡಿತವಾಗಿಯೂ ಇದು ನಾನು ನೋಡ್ಕೊಂಡು ಬಂದಂತದ್ದು, ನನ್ಗೆ ಇರುವಂತಹ ಅನುಭವ ಅಂತ ನಾನು ಹೇಳ್ಬೋದು. ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ, ಮೊದಲ ಬಾರಿಗೆ ಯಾರು ಅವಕಾಶ ಕೊಟ್ಟಿದ್ದಾರೆ ಅವ್ರು ಅವಕಾಶ ಕೊಟ್ಟಿದ್ರೆ ಮತ್ತೆ ಸಾಲು ಸಾಲು ಅವಕಾಶಗಳು ಬಂತಂತ ಹೇಳ್ಬೋದು. ಹಾಗಾಗಿ ಮೊದಲ ಬಾರಿಗೆ ಕೊಟ್ಟಂತಹ ಅವಕಾಶವನ್ನು ಖಂಡಿತ ಯಾರು ಮರೆಯುವುದಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಆಬ್ವಿಯಸ್ಲಿ ನನ್ನ ಬ್ರದರ್, ಆಲ್ ಆಫ್ ಅಸ್ ನೋ ಗಂಗಾಧರ್ ಆಚಾರ್ಯ ಅಂಡ್ ಇವನ್ ಹೇಮಂತ್. ಬಿಕಾಸ್ ನಾನು ಅವರ ಫೇವ್ರೆಟ್ ಅಂತ ಹೇಳೋದಕ್ಕಿಂತ ನನ್ನ ಬ್ರದರ್ ಆಗಿ, ಇವನ್ ಅವ್ರ ರಿಲೇಟಿವ್ಸ್, ನನ್ನ ಬ್ರದರ್ ಆಗಿ ಅವರ ಪ್ರತಿಯೊಂದು ನನಗೆ ತುಂಬಾ ಹೆಚ್ಚು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಆಗಿ ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ಲೈಕ್ ಸಪೋರ್ಟಿವ್ ಆಗಿ ನಿಂತಿದ್ದಾನೆ ಪ್ರತಿಯೊಂದು. ಎಲ್ಲಿ ಹೋಗುದಿದ್ರೆ ಸಹ ಇಸ್ ಟು ಟೇಕ್ ಹಿಮ್ ಅಲಾಂಗ್ ವಿತ್. ನಾನು ಅವರನ್ನು ಕರ್ಕೊಂಡು ಪ್ರೋಗ್ರಾಮ್ಗೆ ಹೋಗ್ತೇವೆ, ಬರ್ತೇವೆ, ಗಮ್ಮತ್ ಮಾಡ್ತೇವೆ, ಎಲ್ಲ ಸಹ ಇದು ಮಾಡ್ತೇವೆ. ಸಿಂಗಿಂಗ್ ಕ್ವಾಲಿಟಿ, ಈಸ್ ದ ಬೆಸ್ಟ್ ಸಿಂಗರ್. ಎಲ್ಲರಿಗೂ ಸಿಗೋನ್ ಕರಾವಳಿಯಲ್ಲಿ ಎಲ್ಲರಿಗೆ ಸಹ ಗೊತ್ತುಂಟು, ನಮ್ಮ ಕೋಸ್ಟಲ್ ವುಡ್ ಅಲ್ಲಿ ಎಲ್ಲರಿಗೆ ಸಹ ಗೊತ್ತುಂಟು. ಬೆಸ್ಟ್ ಸಿಂಗರ್ ಕಮ್ ಲೈಕ್ ಕೈಂಡ್ ಹಾರ್ಟೆಡ್, ಒಳ್ಳೆ ಪರ್ಸನ್. ಯಾವತ್ತೂ ಕೂಡ ಒಂದು ದೊಡ್ಡಸ್ತಿಕೆ ಮಾಡಿ ಅದೆಲ್ಲ ಎಂತ ಸಹ ಅವನಲ್ಲಿ ಇಲ್ಲ ಇಲ್ಲಿ ತನಕ. ಹಾಗಾಗಿ ಮತ್ತೆ ಹೇಮಂತ್ ಅಂತ ಇದ್ದಾರೆ. ದೇರ್ ಆರ್ ಸೋ ಮೆನಿ ಲೈಕ್ ಇತ್ತೀಚೆಗಷ್ಟೇ ವೆಡ್ಡಿಂಗ್ ಆದ ವಿಶ್ವಾಸ್ ಅವರು ಸಹ ತುಂಬಾ ಡೌನ್ ಟು ಅರ್ತ್. ಇವನ್ ರೂಪ ಪ್ರಕಾಶ್ ಅಕ್ಕ ಆಗ್ಲಿ, ಇವನ್ ಪ್ರಕಾಶ್ ಅಣ್ಣ ಆಗ್ಲಿ, ಪ್ರತಿಯೊಬ್ಬರದ್ದು ಗೊತ್ತುಂಟು. ಅಲ್ಲ, ನಿಮ್ಗೆ ಇನ್ನು ನಾವು ಇವರನ್ನೆಲ್ಲ ಆಯ್ಕೆ ಮಾಡಿಕೊಂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಲಿ, ವಿಜಯ್ ಪ್ರಕಾಶ್, ಶ್ರೇಯಾ ಘೋಷಾಲ್, ಸೋನು ನಿಗಮ್, ಇವರನ್ನೆಲ್ಲ ನೋಡಿದಾಗ ಇವರಲ್ಲಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಫೇವ್ರೆಟ್ ಆಬ್ವಿಯಸ್ಲಿ ಶ್ರೇಯಾ ಘೋಷಾಲ್. ಶಿ ಇಸ್ ಮೈ ಗಾಡೆಸ್. ಹೌದು ಹೌದು ಹೌದು, ಖಂಡಿತವಾಗಿ. ಅವರ ಹಾಡು ಅಂತ ಹೇಳಿದ್ರೆ ಅದು ಕೇಳಿದಾಗ ಏನೋ ಒಂದು ಸಂತೋಷ. ಅಲ್ಲ, ನಿಜ ಹೇಳುದು, ಅವರು ಕೆಲವೊಂದ್ಸಲ ಇನ್ನು ನೋಡು, ನಾವು ಸಾಮಾಜಿಕ ಫೇಸ್ಬುಕ್ ಇದ್ರಲ್ಲೆಲ್ಲ ನೋಡ್ತಾ ಇರುವಾಗ ಕೆಲವೊಂದು ವಿಡಿಯೋಸ್ ಬರ್ತದೆ, ಸಣ್ಣ ಸಣ್ಣ ವಿಡಿಯೋಸ್, ಅವರೊಂದು ಜಡ್ಜ್ಮೆಂಟ್ ಮಾಡಿರುವಂತಹ, ಅದನ್ನು ಕೇಳುವಾಗ ಆಗುವಂತ ಸಂತೋಷ ಎಂತ ಎಷ್ಟು ಚಂದ ಹಾಡ್ತಾರೆ ಅಂತ ಹೇಳಿ. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಫೇವ್ರೆಟ್ ಸಾಂಗ್ ಯಾವುದು? ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಫೇವ್ರೆಟ್ ಲೈಕ್ ನಾನು ಓಲ್ಡ್ ಸಾಂಗ್ಸ್ ಅನ್ನು ತುಂಬಾ ಇಷ್ಟ ಮಾಡ್ತೇನೆ. ಫೇವ್ರೆಟ್ ಅಂತ ಹೇಳಿದ್ರೆ ಐ ಕ್ಯಾನಾಟ್ ಚೂಸ್, ಬಿಕಾಸ್ ಎವ್ರಿ ಸಾಂಗ್ ಇಸ್ ಮೈ ಫೇವ್ರೆಟ್. ಯಾವ್ದು ನಾನು ಹಾಡ್ತೇನೆ, ಹಾಡುವಾಗ ಸಹ ನಾವು ಸೆಲೆಕ್ಟ್ ಮಾಡ್ತೇವೆ ಯಾವ್ದು ನಮ್ಮ ವಾಯ್ಸಿಗೆ ಯಾವ್ದು ಸೂಟ್ ಆಗ್ತದೆ. ಹಾಡು ಹೇಳುದು ಬಾಯಿಂದ ಬರೋದಲ್ಲ, ಮನಸ್ಸಿನಿಂದ ಬರ್ಬೇಕು. ಅವಾಗ ಮಾತ್ರ ಅದಕ್ಕೊಂದು ಒಳ್ಳೆ ಶ್ರುತಿ ಲಯ ಅದೆಲ್ಲ ಸಿಗುವಂತದ್ದು. ಹಾಗಾಗಿ ಇರ್ಲಿಕ್ಕೆ ಹೋಗಿ ನಾನು ಯಾವ್ದನ್ನು ದಿಸ್ ಒನ್ ಅಂತ ನಾನು ಚೂಸ್ ಮಾಡಲಿಲ್ಲ ಇಲ್ಲಿ ತನಕ. ಎವ್ರಿ ಸಾಂಗ್ ಇಸ್ ಮೈ ಫೇವ್ರೆಟ್. ಮತ್ತೆ ನಿಮ್ಮ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಆದ ಪ್ರೋಗ್ರಾಮ್, ನನಗೆ ಈ ಒಂದು ಕಾರ್ಯಕ್ರಮ ಮರೀಲಿಕ್ಕೆ ನನ್ನ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರಿಗೂ ಇರ್ತದೆ, ಗಾಯಕರಿಗೂ. ಯಾವಾಗಲೂ ನಾನು ಕೇಳ್ತೇನೆ, ಆಗ ಹೇಳ್ತಾರೆ ಅವರು, ನನಗೆ ಈ ಒಂದು ಕಾರ್ಯಕ್ರಮ ತುಂಬಾ ಮೆಮೊರೇಬಲ್, ಎಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೋಗ್ರಾಮ್. ನನ್ನ ಊರಲ್ಲಿ ಕೊಟ್ಟಂತಹ 2012 ಐ ಗೆಸ್, ನನ್ನ ಹೆಬ್ರಿಯಲ್ಲಿ ಕೊಟ್ಟಂತ ಕಲಾ ಚಿತ್ತಾರ. ಹೌದು, ಇಟ್ ವಾಸ್ ಅ ಬಿಗ್ ಇವೆಂಟ್, 2 lakh ವರ್ತ್ ಇವೆಂಟ್ ಅದು. ಇವನ್ ಅದನ್ನು ನಾನೇ ಇದು ಮಾಡಿದ್ದು, ಲೈಕ್ ಆರ್ಗನೈಸ್ ಮಾಡಿದ್ದು ಅಂತ ಅಲ್ಲ, ಲೈಕ್ ಹ್ಯಾಂಡಲ್ ಮಾಡಿದ್ದು ನಾವೇ. ಯಾರೆಲ್ಲ ಇದ್ರು ಆ ಕಾರ್ಯಕ್ರಮದಲ್ಲಿ? ಕಾರ್ಯಕ್ರಮದಲ್ಲಿ ಅರುಣ ಭಟ್ ಇದ್ರು, ಅವರ ಮಗಳು ಪ್ರಜ್ಞಾ ಇದ್ಲು, ಆಮೇಲೆ ಕೀಬೋರ್ಡಿಸ್ಟ್ ಆಗಿ ಅರುಣ್ ಇದ್ರು, ಆಮೇಲೆ ಪ್ಯಾಡಿಸ್ಟ್ ಐ ಥಿಂಕ್ ವಾಮನ್, ರೋಷನ್ ಗಿಟಾರಿಸ್ಟ್ ಅಂಡ್ ತಬ್ಲಾ ದಮ್ಮಿ, ಸುರಭಿ ಸೌಂಡ್ಸ್. Still I used to remember all those things because it was my favorite program. ಹೌದು, ಮೆಮೊರೇಬಲ್ ಪ್ರೋಗ್ರಾಮ್ ಅಂದ ತಕ್ಷಣ ಅಲ್ಲಿ ಏನೆಲ್ಲ ಇತ್ತು, ಯಾರೆಲ್ಲ ಇದ್ರು, ಎಷ್ಟು ಜನ ಆಡಿಯನ್ಸ್, ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಬರ್ತದೆ. ಇನ್ನು ಏನಂತ ಹೇಳಿದ್ರೆ, ನೀವು ಮೆಮೊರೇಬಲ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರೆ, ಮತ್ತೆ ಏನಂತ ಹೇಳಿದ್ರೆ, ಕೆಲವರು ಕಲಾವಿದರಿಗೆ, ಗಾಯಕರಿಗೆ ಒಂದು ಬೇಸರ ಆಗಿರುವಂತದ್ದು, ಏನೋ ಒಂದು ಅನುಭವ ಆಯ್ತು, ಏನೋ ಒಂದು
ಏನೋ ಆ ಕಾರ್ಯಕ್ರಮಕ್ಕೆ ಹೋಗಿ ನಂಗೆ ಬೇಸರ ಆಗಿದೆ ಅಂತ ಹೇಳಿದ್ರೆ ಅಂತ ಒಂದು ಕಾರ್ಯಕ್ರಮ. ಅಲ್ಲ ಖಂಡಿತ ಹಾಗಂತಲ್ಲ, ಏನೋ ಒಂದು ಕಾರ್ಯಕ್ರಮ. ಈಗ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ನಾವೊಂದು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಮಳೆಗಾಲ ಅಲ್ಲದ ಸಮಯದಲ್ಲಿ ಮಳೆ ಬಂತು, ವಾಪಸ್ ಬಂದ್ವಿ ಅಂತ, ಅದೊಂದು ಬೇಸರದ ಸಂಗತಿ ಅಂತ. ಅದೇ ಅಂತಲ್ಲ, ಬೇರೆ ಬೇರೆ ಕಾರಣಗಳು, ಯಾರೋ ಒಬ್ರು ಬಂದ ಆಡಿಯನ್ಸ್ ಏನೋ ಒಂದು ಹೇಳುವಂಥದ್ದು ಅಥವಾ ಏನೋ ಇದ್ರೆ ಅಂತ ಒಂದು ಬೇಸರವಾದಂತಹ ಪ್ರೋಗ್ರಾಮ್ ಅಂತ ಇದ್ರೆ ಬಂದು ಹೇಳುವಂಥದ್ದು ಇಲ್ಲಿ ತನಕ ನಡೆದಿಲ್ಲ. ಲೈಕ್ ಒಂದು ಪ್ರೋಗ್ರಾಮ್ ಉಂಟು, ಬಿಕಾಸ್ ಅದು ಟೈಮ್ ಲಿಮಿಟ್ಸ್ ಕ್ರಾಸ್ ಆಗಿತ್ತು. ಐ ಥಿಂಕ್ 3:45 ಆಗಿತ್ತು ಪ್ರೋಗ್ರಾಮ್ ಮುಗಿತವೆ. ಅದು ಲೈಕ್ ಅದು ಟೆಂಪಲ್ ಇದೊಂದು ಪ್ರೋಗ್ರಾಮ್, ಅದು ಮನೀಶ್ ಡಾನ್ಸರ್ ಇದ್ದಾರೆ, ಅವರು ನನಗೆ ಆರ್ಗನೈಸ್ ಮಾಡಿದ್ರು. ಬೇಜಾರ್ ಅಂತ ಹೇಳಿದ್ರೆ ಟೈಮ್ ಸ್ವಲ್ಪ ಕೈಗೆ ಎಟಕ್ಲಿಲ್ಲ, ಅಂದ್ರೆ ಮನೆಗೆ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಡೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು, ಎಂಚಿನಿಕ್ ಪೋಯೆ ಮಾರ ಅಂತ ಆಯ್ತು. ಹಾಗೆ ಅದು ಒಂದು ಬೇಜಾರ್ ಅಂತಲ್ಲ, ಹ್ಯಾಪಿನೆಸ್ ಇತ್ತು. ಲೈಕ್ ಆಡಿಯನ್ಸ್ ತುಂಬಾ ಇದ್ರು, ಕ್ರೌಡ್ ತುಂಬಾ ಇತ್ತು, ಖುಷಿ ಆಯ್ತು. ಬಟ್ ಎಂತದ್ದು ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಏರುಪೇರಾಯ್ತು. ಹಾಗೆ ಬಿಟ್ರೆ ಮತ್ತೆ ಅಂತದ್ದು ಬೇಜಾರು ಅಂತ ಹೇಳುವಂಥದ್ದು ಇಲ್ಲಿ ತನಕ ಇಲ್ಲ. ಸರಿ, ಆಮೇಲೆ ಏನಂತ ಹೇಳಿದ್ರೆ, ನಿಮ್ಗೆ ಈ ಒಂದು ಫೀಲ್ಡ್ಗೆ ಬರ್ಲಿಕ್ಕೆ ಮುಖ್ಯ ಕಾರಣಕರ್ತರು, ಮುಖ್ಯ ಪ್ರೇರಣೆ ಯಾರು? ಅಮ್ಮನನ್ನೇ ತಗೊಳ್ತೇನೆ. ಹೇಗೆ? ಯಾಕೆ ಹೇಳಿದ್ರೆ ಪ್ರತಿಯೊಂದಕ್ಕೂ ಅದೇ ಹೇಳಿದೆ ಅಲ್ಲ, ಅವರ ನನಗೆ ಕಳಿಸ್ತಾ ಇದ್ರು ಪ್ರೋಗ್ರಾಮಿಗೆ. ನಾನು ಹೇಳ್ತಿದ್ದೆ, ಅಮ್ಮ ಈ ದಿವಸ ನನಗೆ ಪ್ರೋಗ್ರಾಮ್ ಉಂಟು, ಅವರೆಲ್ಸ ನಾನು LLB ಅಲ್ಲಿ ಇರ್ತಾ ಕಾಲೇಜ್ ಬಂಕ್ ಮಾಡಿ ಪ್ರೋಗ್ರಾಮ್ಗೆ ಓದೋದು ಸೌಂಡ್. ಐ ಕಾಟ್ ವಿತ್ ದ ಪ್ರಿನ್ಸಿಪಲ್, ವೇರ್ ಆರ್ ಗೋಯಿಂಗ್? ಸರ್ ಹಾ ಪ್ರೋಗ್ರಾಮ್, ಬ್ಲಾ 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 ಸಡ್ ಬ್ಲಾ ಬ್ಲಾ ಬ್ಲಾ. ಓಕೆ ಫೈನ್. ಆಗ ಇವನ್ ಅಮ್ಮನ ಹತ್ರ ಸಹ ಹೇಳ್ತಿದ್ದೆ, ಪ್ರಿನ್ಸಿ ಹತ್ರ ಸಿಕ್ಕಿ ಬಿದ್ದೆ, ನೋ ಪ್ರಾಬ್ಲಮ್, ಇಟ್ಸ್ ಚಲೇಗ. ಇವನ್ ಅವರು ನನಗೆ ಪರ್ಮಿಷನ್ ಕೊಡಬೇಕಾದ್ರೆ ಇಟ್ಸ್ ನಾಟ್ ಎಟ್ ಆಲ್ ಬಿಗ್ ಮ್ಯಾಟರ್. ಹೌದು ಖಂಡಿತವಾಗಿ. ಒಂದು ಫಸ್ಟ್ ಮನೆಯವರ ಸಹಕಾರ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನೀವು LLB ಮಾಡ್ತಾ ಇದ್ದೀರಿ, LLB ಮಾಡಿದವರು ಮತ್ತೆ ಈಗ UPSC ಕೂಡ ಮಾಡ್ತಾ ಇದ್ರೆ, ಅದರ ತಯಾರಿ ಯಾವ ರೀತಿ ಇದೆ? ಇಟ್ಸ್ ಗೋಯಿಂಗ್ ಗುಡ್. ಏನು ಎಕ್ಸ್ಪ್ಲನೇಷನ್ಸ್ ಎಂತ ಸಹ ಇಲ್ಲ, ಯು ನೋ ಅಬೌಟ್ ಇಟ್, ಬಟ್ ಸ್ಟಿಲ್ ಇಟ್ಸ್ ಹಾರ್ಡ್ ವರ್ಕ್. ಹಾಗೆ ಪ್ರೋಗ್ರಾಮ್ ಇರುವಾಗ ಪ್ರೋಗ್ರಾಮ್ ಆಗ್ತಾ ಹೋಗ್ತದೆ. ಹೌದು ಪ್ರೋಗ್ರಾಮ್ ಇದ್ದಾಗ ಪ್ರೋಗ್ರಾಮ್ ಬಿಡುವ ಹಾಗಿಲ್ಲ, ಖಂಡಿತ. ಹಾಗೆ ಇದು ಸಾದ್ರೊಟ್ಟಿಗೆ ಆಗ್ತಾ ಹೋಗ್ತದೆ. ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ನೀವು ಬೇರೆ ಗೃಹಿಣಿ ಬೇರೆ, ಮದುವೆ ಆದವರು, ಸೊ ಹಾಗಾಗಿ ಮನೆಯನ್ನು ನೋಡ್ಕೊಳ್ಬೇಕು, ಮತ್ತೆ ಪ್ರೋಗ್ರಾಮ್ ಇದ್ದಾಗ ಪ್ರೋಗ್ರಾಮ್ ಹೋಗ್ಬೇಕು, ಮತ್ತೆ UPSC ಗೆ ತಯಾರು ಮಾಡ್ತಾ ಇದ್ರೆ ಹೇಗೆ ಇವೆಲ್ಲ ಮ್ಯಾನೇಜ್ ಮಾಡ್ತೀರಾ ನೀವು? ಮ್ಯಾನೇಜ್ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಆಡ್ ಟು ಆನ್ ದಿಸ್, ಬಿಕಾಸ್ ನಾನು ಈಗ ಸಹ ನನ್ನ ಓಲ್ಡ್ ಸ್ಕೂಲಿಗೆ, ಇವನ್ SR ಪಬ್ಲಿಕ್ ಸ್ಕೂಲ್ ಆಗ್ಬೋದು ಆರ್ ಎಲ್ಸ್ ಪ್ರೈಮರಿ ಸ್ಕೂಲ್ ಆಗ್ಬೋದು, ಹೌದು ನಾನು ಅಲ್ಲಿ ಸ್ಕೂಲ್ ಆಗ್ಬೇಕಾದ್ರೆ ಮಕ್ಕಳಿಗೆ ಡಾನ್ಸ್ ಹೇಳಿಕೊಡ್ಲಿಕ್ಕೆ ಸಹ ಹೋಗ್ತೇನೆ, ಇವನ್ ಬ್ರೈಡಲ್ಗೆ ಮೆಹಂದಿ ಇಡ್ಲಿಕ್ಕೆ ಸಹ ಹೋಗ್ತೇನೆ. ಎಲ್ಲ ಸಹ ಮ್ಯಾನೇಜ್ ಆಗ್ತದೆ. ಅಂದ್ರೆ ನನ್ನ ಬಿಫೋರ್ ವೆಡ್ಡಿಂಗ್ ಹೇಗೆ ಇತ್ತು ನನ್ನ ಲೈಫ್, ಈಗ ಸಹ ಅದೇ ಒಂದು ಜಾಲಿ, ಅದೇ ಒಂದು ಎಂಜಾಯ್ಮೆಂಟ್. ಹೌದು ಅದು ಆ ವಿಷಯದಲ್ಲಿ ನೀವು ತುಂಬಾ ಲಕ್ಕಿ ಅಂತ ಹೇಳ್ಬೋದು ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನಾನು ನೋಡಿರುವಂತಹ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಫೋರ್ ವೆಡ್ಡಿಂಗ್ ಅಲ್ಲ ಹೇಳುದು ಯಾರೇ ಆಗ್ಲಿ, ಬಿಫೋರ್ ಮ್ಯಾರೇಜ್ ನಮ್ಗೆ ಸ್ವಾತಂತ್ರ್ಯಯುತವಾಗಿರ್ತದೆ, ಎಲ್ಲಿಗೆ ಹೋಗ್ಬೋದು, ಎಲ್ಲಿಗೂ ಬರ್ಬೋದು, ಯಾವ ಟೈಮಲ್ಲಿ ಮನೆಗೆ ಬರ್ಬೋದು, ಎಲ್ಲಿಗೂ ಬೇಕಾದ್ರೂ ಹೋಗ್ಬೋದು, ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಆಫ್ಟರ್ ಮ್ಯಾರೇಜ್ ಅಂತ ಹೇಳಿದಾಗ ಖಂಡಿತ ನಮ್ಗೆ ಮನೆಯ ಜವಾಬ್ದಾರಿಗಳು ಎಲ್ಲ ನಮ್ಮ ಹೆಗಲ ಮೇಲೆ ಬರ್ತದೆ. ಮತ್ತೆ ಮನೆಯಲ್ಲಿ ವಿಚಾರಿಸ್ಕೊಳ್ಬೇಕು, ಅತ್ತೆ ಮಾವ ಅವ್ರ ಬಗ್ಗೆ ವಿಚಾರಿಸ್ಕೊಳ್ಬೇಕು, ಮತ್ತೆ ಗಂಡ ಇದ್ರೆ ಅವ್ರ ಬಗ್ಗೆ ಎಲ್ಲವೂ ಕೂಡ ನೋಡ್ಕೊಳ್ಬೇಕು. ಹಾಗಾಗಿ ನೀವು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಖಂಡಿತ. ಮತ್ತೆ ಏನಂತ ಹೇಳಿದ್ರೆ, ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ನನ್ಗೆ ಇಂಥವ್ರು ಅಂದ್ರೆ ಫೇವ್ರೇಟ್ ಅಂತ ಇದ್ರೆ ಯಾರು? ಗಂಗು ಅಣ್ಣ. ಅವರೇ ಗಂಗಾಧರ ಹಾಗೆ ಅಂತ ಹೇಳಿದ್ರೆ ತುಂಬಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಮತ್ತೆ ಬಹಳಷ್ಟು ಒಂದು ದೊಡ್ಡ ಒಳ್ಳೆ ಗಾಯಕರು ಕೂಡ. ಹೌದು ಹಾಗೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಗೆ ಈ ಒಂದು ಫೀಲ್ಡ್ ಅಲ್ಲಿ ತುಂಬಾ ಕಾರ್ಯಕ್ರಮಗಳು ನನ್ಗೆ ಅವರಿಂದ ಸಿಕ್ಕಿದೆ, ತುಂಬಾ ಕಾರ್ಯಕ್ರಮಗಳು ನನ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಯಾರು? ಯಾರ ಹೆಸರನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ಒಂದು ಗಂಗಾಧರಾಚಾರ್ಯ, ದೆನ್ ಹೇಮಂತ್, ಅಂಡ್ ದೆನ್ ಜಗದೀಶ್ ಆಚಾರ್ಯ, ಜೂನಿಯರ್ ರಾಜ್ಕುಮಾರ್. ಅವರು ಆಲ್ಮೋಸ್ಟ್ ಪ್ರೋಗ್ರಾಮ್ಸ್ ಕೊಟ್ಟದವರು. ಮತ್ತೆ ಒಬ್ರು ಅಂಕಲ್ ಇದ್ರು, ವಿಜಯ್ ಅಂಕಲ್, ಅವರು ಕೊಟ್ಟಿದ್ದಾರೆ, ಅಂದ್ರೆ ನಮ್ಮ ಕಾಸ್ಟ್ ಎಲ್ಲ ಪ್ರೋಗ್ರಾಮ್. ದೆನ್ ಸುಚೇಂದ್ರ, ದೆನ್ ಪ್ರಕಾಶ್ ಫೋಟೋಗ್ರಾಫರ್, ಅವರೆಲ್ಲ ನಮ್ಗೆ ಲೈಕ್ ಪ್ರೋಗ್ರಾಮ್ ಇದ್ರೆ ಎಲ್ಲ ಹೇಳ್ತಾರೆ. ಈಗ ಅಂದ್ರೆ ಕೋವಿಡ್ ಅದು ಇದು ಅಂತ ಹೇಳಲಿಕ್ಕೆ ಹೋಗಿ ತುಂಬಾ ಕೆಲವು ಸಿಂಗರ್ಸ್ಗೆಲ್ಲ ತುಂಬಾ ಪೆಟ್ಟು ಬಿತ್ತಲ್ವಾ? ಹೌದು ಖಂಡಿತ. ಈಗ ಚಳಿಗ ಇಟ್ಸ್ ಲೈಕ್ ಅ ವೇವ್ಸ್ ಹಾಗೆ. ಹಾಗಾಗಿ ಕೊನೆಯದಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಬಂದು ಏನ್ ಅನಿಸಿತು? ತುಂಬಾ ಖುಷಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆ ಹೇಳಿದ್ರೆ ತುಂಬಾ ಜನ ಸಿಂಗರ್ಸ್ ಇರ್ತಾರೆ. ಒಂದೀಗ ಲೈಕ್ ಹೇಳಿದ್ರೆ ಉಡುಪಿ ಇಸ್ ಲೈಕ್ ಇಟ್ಸ್ ನಾಟ್ ಟೂ ಸ್ಮಾಲ್, ಇಟ್ಸ್ ನಾಟ್
ಟೂ ಬಿಗ್ ಸಿಟಿ. ಹೌದು ಹೌದು ಅಂದ್ರೆ ಅಲ್ಲೆಲ್ಲ ಇರ್ಬೇಕಾದ್ರೆ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಪರಿಚಯ ಮಾಡಿಕೊಡುವಂತದ್ದು, ಮತ್ತೆ ಅನುಭವಗಳನ್ನು ಹಂಚಿಕೊಳ್ಳುವ. ಖಂಡಿತ ಹಾಡ್ಲಿಕ್ಕೆ ಎಲ್ಲ ಕಡೆ ಅವಕಾಶ ಸಿಗುತ್ತೆ ಗಾಯಕರಿಗೆ, ಆದ್ರೆ ಅನುಭವ ಹಂಚಿಕೊಳ್ಳಿಕ್ಕೆ ತುಂಬಾ ವೇದಿಕೆಗಳು ಬಹಳ ಕಮ್ಮಿ ಅಂತ ಹೇಳ್ಬೋದು. ಹಾಗಾಗಿ ತುಂಬಾ ಖುಷಿ ಆಯ್ತು. ತಮಗೂ ಕೂಡ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಿಮ್ಗೆ ನಿಮ್ಮ ಒಂದು ಸಂಗೀತ ಪಯಣ ಇದೇ ರೀತಿ ಮುಂದುವರಿತಾ ಇರ್ಲಿ, ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಗೆ ಸಿಗ್ಲಿ, ಅದೇ ರೀತಿಯಾಗಿ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಹರಿಸಿ ಬರಲಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿಶ್ವ ಇಂಡಸ್ಟ್ರೀಸ್ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಗಾಯಕರೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಇಂಡಸ್ಟ್ರೀಸ್. ನನ್ನ ಪ್ರೀತಿಯ ಹಾಡು.